ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕಲ್ಮಂಜ ಗ್ರಾಮ ಪಂಚಾಯತ್ಗೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಕಲ್ಮಂಜ ಗ್ರಾಮ ಪಂಚಾಯತ್ ತಾತ್ಕಾಲಿಕ ಡಾಟಾ ಎಂಟ್ರಿ ಆಪರೇಟರ್ ರಮೇಶ್ ಎಂಬವರಿಂದ ಅವ್ಯವಹಾರವಾಗಿದೆ ಅಂತ ಸಚಿನ್ ಕುಮಾರ್ ಎಂಬವರು ದೂರನ್ನು ನೀಡಿದ್ರು. ಈ ದೂರಿನ ಹಿನ್ನೆಲೆಯಲ್ಲಿ ಮಂಗಳೂರು ಎಸಿಬಿ ಅವರು ಪಂಚಾಯತ್ಗೆ ದಾಳಿ ನಡೆಸಿ ತನಿಖೆಯನ್ನು ನಡೆಸಿದ್ದಾರೆ. ಯಾವುದೇ ಮನೆಯನ್ನ ತನ್ನ ಹೆಸರಿನಲ್ಲಿ ಹೊಂದಿರದೆ 94ಸಿಯಲ್ಲಿ ಹಕ್ಕುಪತ್ರ ಪಡೆದುಕೊಂಡಿದ್ದಾರೆ ಎಂಬ ಆರೋಪ ಡಾಟಾ ಎಂಟ್ರಿ ಆಪರೇಟರ್ ರಮೇಶ್ ಮೇಲಿದೆ. ಈ ಹಿನ್ನೆಲೆಯಲ್ಲಿ ದಾಳಿಯನ್ನ ನಡೆಸಲಾಗಿದೆ. ಬೆಳ್ತಂಗಡಿ ತಾಲೂಕು ಕಲ್ಮಂಜ ಗ್ರಾಮ ಪಂಚಾಯತ್ನ ಡಾಟಾ ಎಂಟ್ರಿ ಆಪರೇಟರ್ ಆಗಿರುವಂತಹ ರಮೇಶ್ ಎಂಬವರ ಅಕ್ರಮ ಅವ್ಯವಹಾರದ ಬಗ್ಗೆ ಈ ಹಿಂದೆ 20/5/2020 ಕಲ್ಮಂಜ ಗ್ರಾಮ ಪಂಚಾಯತ್ ಮತ್ತು ತಾಲೂಕು ಕಾರ್ಯನಿರ್ವಹಣಾಧಿಕಾರಿಯವರಿಗೆ ದೂರು ನೀಡಿದ್ದೆ. ಆ ಸಂಬಂಧ 4/6/2020 15 ದಿನಗಳ ರಜೆ ಎಂಬ ಆದೇಶದ ಮೇರೆಗೆ ಅವರಿಗೆ ರಜೆ ನೀಡಲಾಗಿತ್ತು. ಅದರಲ್ಲಿ ಕಡ್ಡಾಯ ರಜೆ ಎಂದು ಅದರಲ್ಲಿ ಹಾಕಿರಲಿಲ್ಲ. ಹಾಗೆ ಅದರ ಬಗ್ಗೆ ತನಿಖೆಗೆಂದು ಇಒ ಅವರು ಬಂದಿದ್ದಾರೆ. ಆದ್ರೆ ಆ ತನಿಖೆಯ ವರದಿ ನೀಡಲಿಲ್ಲ ನನಗೆ. ಹಾಗೆ ಪಂಚಾಯತ್ನಿಂದಲೂ ಯಾವುದೇ ವರದಿಯನ್ನು ನನಗೆ ನೀಡಲಿಲ್ಲ. ಮತ್ತೆ ಏನಾಗಿದೆ ಅಂದ್ರೆ ಈ ಬಗ್ಗೆ ಎಲ್ಲ ಮಾಹಿತಿ ಹಕ್ಕಿನಲ್ಲಿ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿ ಇಒ ಅವರಿಗೆ ನೀಡಿದ್ದೇನೆ. ಆದ್ರೂ ಅದರ ಬಗ್ಗೆ ನಂಗೆ ಏನು ನ್ಯಾಯ ಸಿಗಲಿಲ್ಲ. ಹಾಗಾಗಿ ಮೊನ್ನೆ ಶನಿವಾರದಂದು ಎಸಿಬಿ ಅವರಿಗೆ ದೂರು ನೀಡಿದೆ. ಈ ಸಂಬಂಧ ಎಲ್ಲ ದಾಖಲೆಗಳನ್ನು ಅವರು ಪರಿಶೀಲಿಸಿಯೇ ಇಂದು ಕಲ್ಮಂಜ ಗ್ರಾಮ ಪಂಚಾಯತಿಗೆ ದಾಳಿ ನಡೆಸಿದ್ದಾರೆ. ಈ ಸಂಬಂಧ ಹಲವಾರು ದಾಖಲೆಗಳನ್ನು ಕೂಡ ಅವರು ಕೊಂಡೋಗಿದ್ದಾರೆ. ಹಲವಾರು ಅವ್ಯವಹಾರದ ಬಗ್ಗೆ ಕೆಲವೊಂದು ಅವರಿಗೆ ಮಾಹಿತಿ ಇನ್ನಷ್ಟು ಸಿಕ್ಕಿದೆ. ಮತ್ತೆ ಈ 94ಸಿಯಲ್ಲಿ ಅಕ್ರಮ, ಉದ್ಯೋಗ ಖಾತರಿಯಲ್ಲಿ ಅಕ್ರಮ, ಮತ್ತೆ ಪಂಚಾಯತಿನ ಹಲವಾರು ಅಕ್ರಮಗಳು ಇವತ್ತು ಎಸಿಬಿ ಅವರ ದಾಳಿಯಿಂದ ಬೆಳಕಿಗೆ ಬಂದಿದೆ. ಹಾಗೆ ಅವರನ್ನು ಈ ಹುದ್ದೆಗೆ ನೇಮಕ ಮಾಡುವಾಗ ಯಾವುದೇ ಪತ್ರಿಕಾ ಪ್ರಕಟಣೆಯನ್ನು ನೀಡದೆ ಈ ಹುದ್ದೆಗೆ ನೇಮಕ ಮಾಡಿದ್ದಾರೆ.